ಮರವಂತೆ ಬಡಾಕೆರೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ 4 ಶಾಖೆಗಳು ಸ್ವಂತ ಕಟ್ಟಡವನ್ನು ಹೊಂದಿ ಜನರ ನಂಬಿಕೆಗೆ ಪಾತ್ರವಾಗಿದೆ. ಈ ಸಂಘವು ಆರ್ಥಿಕತೆಯ ಜೊತೆಗೆ ಸಾಲದ ಬಡ್ಡಿ ದರವನ್ನು ಸ್ವಲ್ಪ ಕಡಿಮೆ ಮಾಡಿ ಜನರನ್ನು ಬದುಕಿಸುವ ಕೆಲಸ ಮಾಡಬೇಕಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಸಂಘದ ಅಧ್ಯಕ್ಷ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಹೇಳಿದರು. ಅವರು ಮರವಂತೆ ಬಡಾಕೆರೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಾವುಂದಾಯ್ದರ ಮರವಂತೆ ಶಾಖೆಯ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರಿ ಇಲಾಖೆ ಮತ್ತು ಸಹಕಾರಿ ಕ್ಷೇತ್ರಕ್ಕೆ ಸಾಕಷ್ಟು ವ್ಯತ್ಯಾಸಗಳಿವೆ. ಸರ್ಕಾರಿ ಇಲಾಖೆಯಲ್ಲಿ ಸೌಲಭ್ಯಗಳು ನೇರವಾಗಿ ಜನಸಾಮಾನ್ಯರನ್ನ ತಲುಪುವುದಿಲ್ಲ. ಮಂಜುಗಡ್ಡೆಯಂತೆ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಹೋಗುವಾಗ ಕರಗಿ ಖಾಲಿಯಾಗಿರುತ್ತದೆ. ಆದರೆ ಸಹಕಾರಿ ಕ್ಷೇತ್ರ ಹಾಗಲ್ಲ. ನೇರವಾಗಿ ಸೌಲಭ್ಯಗಳು ತಲುಪುವ ಕ್ಷೇತ್ರವಿದ್ರೆ ಅದು ಸಹಕಾರಿ ಕ್ಷೇತ್ರ ಮಾತ್ರ ಎಂದು ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಹೇಳಿದರು. ಇವತ್ತು ಮರವಂತೆಯಲ್ಲಿ ಹೊಸ ಕಟ್ಟಡ ಉದ್ಘಾಟನೆ ಮಾಡಿ ಜನರಿಗೆ ಸ್ವಂತ ಕಟ್ಟಡದಲ್ಲಿ ಸೇವೆ ಕೊಡಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದೆ ಮತ್ತು ಸುಮಾರು ಇದರ ಚುಕ್ಕಾಣಿಯನ್ನು ಹಿಡಿದಂಥ ರಾಜು ಪೂಜಾರಿಯವರು, ನಮ್ಮ ಬ್ಯಾಂಕಿನ ನಿರ್ದೇಶಕರು, ನನ್ನ ಆತ್ಮೀಯರು, ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಕೂಡ ಹೌದು. ಅವರು ಇದರ ಚುಕ್ಕಾಣಿಯನ್ನು 27 ವರ್ಷದಿಂದ ಹಿಡ್ಕೊಂಡು ನಷ್ಟದಲ್ಲಿದ್ದಂಥ ಒಂದು ಸಂಸ್ಥೆಯನ್ನು ಇವತ್ತು ಲಾಭಕ್ಕೆ ತಂದಿದ್ದಾರೆ. ನಿಜವಾಗಿ ಸಹಕಾರಿ ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲಿ, ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಯೊಂದು ಸಹಕಾರಿ ಪ್ರಾಥಮಿಕ ಪತ್ತಿನ ಸಂಸ್ಥೆ ಕೂಡ ಲಾಭದಲ್ಲಿದೆ. ಈ ಜಿಲ್ಲೆಯಲ್ಲಿರುವ 176 ಸಂಘಗಳಲ್ಲಿ ಒಂದು ಸಂಘ ಮಾತ್ರ ಸ್ವಂತ ಕಟ್ಟಡ ಹೊಂದಿಲ್ಲ. ಮತ್ತೆಲ್ಲ ಸ್ವಂತ ಕಟ್ಟಡ ಮತ್ತು ಸ್ವಂತ ಶಾಖೆಯನ್ನು ಕೂಡ ಪಡ್ಕೊಂಡಿದೆ. ಈ ರೀತಿಯಾಗಿ ಸಹಕಾರಿ ಕ್ಷೇತ್ರ ಈ ರಾಜು ಪೂಜಾರಿ ಅಂತ ಎಲ್ಲ ಅಧ್ಯಕ್ಷರು ಇರೋದ್ರಿಂದ ಈ ಸಹಕಾರಿ ಕ್ಷೇತ್ರ ಇಷ್ಟು ಬೆಳೀಲಿಕ್ಕೆ ಕಾರಣ ಆಗಿದೆ. ಮತ್ತು ವಿಶೇಷವಾಗಿ ನಮ್ಮಲ್ಲಿ ಆರ್ಥಿಕವಾಗಿ ಬಲಾಢ್ಯವಾಗಿರುವ ಸಹಕಾರಿ ಸಂಘಗಳು ಇರೋದರಿಂದ ಪ್ರತಿಯೊಬ್ಬ ರೈತನಿಗೂ ಕೃಷಿಕನಿಗೆ ಅವನಿಗೆ ಬೇಕಾಗುವಷ್ಟು ಅವನ ಶಕ್ತಿಗೆ ಅನುಗುಣವಾಗಿ ಸಾಲ ಕೊಡುವ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಾಲ ಕೊಡೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಅನ್ನುವಂಥದ್ದು ನಡೆದಿಲ್ಲ. ಅದು ನಡೆಯಲು ಮುಂದಕ್ಕೂ ನಡೆಯಬಾರ್ದು ಅನ್ನುವಂಥದ್ದು ಹೇಳ್ಕೊಂಡು ಈ ಸಂಸ್ಥೆಗೆ ಶುಭ ಕೋರ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿಯವರು, ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಜನಸಾಮಾನ್ಯರನ್ನ ಅಲೆದಾಡಿಸದೆ ಅದೇ ಶೀಘ್ರವಾಗಿ ಸಾಲ ಕೊಡುವ ವ್ಯವಸ್ಥೆ ಇದೆ. ರಾಜಕೀಯ ಕ್ಷೇತ್ರದಲ್ಲಿ ಕೇವಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವ ಕೆಲಸವಾಗ್ತಿದೆ ಬಿಟ್ಟರೆ ಜನಮನ್ನಣೆ ಗಳಿಸಲು ಸಾಧ್ಯವಿಲ್ಲ. ಆದರೆ ಜನಸಾಮಾನ್ಯರ ನೋವುಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಹಕಾರವನ್ನು ನೀಡಿ ಜನಮನ್ನಣೆ ಗಳಿಸುವ ಕ್ಷೇತ್ರವಿದ್ರೆ ಅದು ಸಹಕಾರಿ ಕ್ಷೇತ್ರ ಮಾತ್ರ ಎಂದು ಹೇಳಿದರು. 3-4 ಕಡೆಯಲ್ಲಿ ನಿಮ್ಮ ಸೇವೆಯನ್ನು ಮಾಡಿ ಕೊನೆಯ ವ್ಯವಸ್ಥೆ ನಿಮ್ಮ ಹುಟ್ಟೂರಾದ ಈ ಮರವಂತೆಯಲ್ಲಿ ಈ ಆಫೀಸನ್ನು ಒಂದು ಒಳ್ಳೆಯ ಅಭಿವೃದ್ಧಿ ಪಥದ ರಾಷ್ಟ್ರೀಯ ಹೆದ್ದಾರಿಗೆ ಮುಖ ಮಾಡಿ ಎತ್ತರವಾದ ಭವ್ಯ ಇದರಿಂದ ಅಲಂಕೃತವಾದಂಥ ಈ ಕಟ್ಟಡವನ್ನು ಮಾಡಿದ್ದೀರಿ. ಹಾಗೆ ಭಾಳಷ್ಟು ಜನರಿಗೆ ಸಾಲ ರೂಪದಲ್ಲಿ ಸಹಕಾರವನ್ನು ಕೊಟ್ಟು ಅದರಿಂದ ವಸೂಲಿ ಮಾಡುವಂಥ ಕೆಲಸವನ್ನು ಮಾಡಿದ್ದೀರಿ. ನಿಮಗೆ ಯಶಸ್ಸಾಗಲಿ. ನನ್ನ ಆರಾಧ್ಯ ದೇವತೆ ಆದಿಪರಾಶಕ್ತಿ ಮೂಕಾಂಬಿಕೆ ನಿಮಗೆ ರಾಜಕೀಯ ಜೀವನದಲ್ಲಿಯೂ ಸಹ ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಕೊಡುವಂತಾಗಲಿ ಅಂತ ದೇವರಲ್ಲಿ ನನ್ನ ಪ್ರಾರ್ಥನೆ. ಇದು ಪ್ರಾಮಾಣಿಕವಾಗಿ ವೈಯಕ್ತಿಕವಾಗಿ. ಗೋದಾಮು ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕ ಕೆ ಗೋಪಾಲ್ ಪೂಜಾರಿಯವರು, ರಾಜು ಪೂಜಾರಿಯವರು ಹುಟ್ಟೂರಲ್ಲಿ ಇಲ್ಲಿನ ಜನರ ಬಹುಕಾಲದ ಬೇಡಿಕೆಯನ್ನ ಈಡೇರಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ಮಗ್ಗುಲಲ್ಲಿ ಸುಸಜ್ಜಿತ ಕಟ್ಟಡ ವ್ಯವಸ್ಥಿತವಾಗಿ ತಲೆ ಎತ್ತಿ ನಿಂತಿದ್ದು ಗ್ರಾಹಕರ ಸೇವೆಗೆ ಬಿಟ್ಟುಕೊಟ್ಟಿದ್ದಾರೆ. ಆರ್ಥಿಕವಾಗಿ ಇಲ್ಲಿನ ಜನತೆಗೆ ಸಕಾಲದಲ್ಲಿ ಸ್ಪಂದಿಸಿದ್ದೀರಿ. ಲಾಭದಲ್ಲಿರುವ ಸಂಘದ ಗದ್ದುಗೆಗೇರಿ ಆಡಳಿತ ನಡೆಸುವುದು ಸುಲಭ. ಆದರೆ ರಾಜು ಪೂಜಾರಿಯವರು ನಷ್ಟದಲ್ಲಿದ್ದ ಬ್ಯಾಂಕ್ನ ಆಡಳಿತ ಚುಕ್ಕಾಣಿ ಹಿಡಿದು ಲಾಭದಾಯಕ ಬ್ಯಾಂಕ್ ಆಗಿ ಪರಿವರ್ತಿಸಿದ್ದಾರೆ. ಈ ಕಟ್ಟಡದ ಬೆಳವಣಿಗೆಯೇ ರಾಜು ಪೂಜಾರಿಯವರು ಬೆಳೆದು ಬಂದ ಹಾದಿ ತೋರಿಸುತ್ತದೆ ಎಂದು ಹೇಳಿದರು. ಇವತ್ತು ರಾಜು ಪೂಜಾರವರ ತಮ್ಮ ಹುಟ್ಟೂರಲ್ಲಿ ದೊಡ್ಡ ಈ ಭಾಗದ ಜನರ ಬಹು ನಿರೀಕ್ಷಿತ ಈ ಕಟ್ಟಡ ಇವತ್ತು ಸುಸಜ್ಜಿತವಾಗಿ ನಿರ್ಮಿಸಿ ಇವತ್ತು ಎನ್ ರಾಜೇಂದ್ರ ಕುಮಾರ್ ಅಮೃತದಲ್ಲಿ ಉದ್ಘಾಟನೆ ಆಗಿದೆ. ಸಾಕಷ್ಟು ವಿಚಾರಗಳನ್ನು ತಾವು ಈ ಭಾಗದ ಜನರ ಭಾವನೆಗೆ ತಾವು ಸ್ಪಂದಿಸಿದ್ರಿ. ಈ ಸಂಸ್ಥೆ
ತಾವು ಅಧ್ಯಕ್ಷರಾಗುವಂಥ ಸಂದರ್ಭದಲ್ಲಿ ಸಾಕಷ್ಟು ನಷ್ಟಗಳ ಇದ್ದಂಥ ಸಂದರ್ಭದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿ ಇವತ್ತು ಈ ಭಾಗದಲ್ಲಿ ಅತ್ಯಂತ ಒಂದು ಯಶಸ್ವಿ ಸಹಕಾರಿ ಸಂಸ್ಥೆಯನ್ನು ಸ್ವಂತ ಕಟ್ಟಡ ಬಡಕೆರೆಯಲ್ಲಿ, ಹೇರೂರಲ್ಲಿ, ನಾಮುಂದಲ್ಲಿ ಮತ್ತು ಮರವಂತೆಯಲ್ಲಿ ಎಲ್ಲ ಸ್ವಂತ ಕಟ್ಟಡ ನಿರ್ಮಿಸಿ ಈ ಭಾಗದ ಮುಂದಿನ ಪೀಳಿಗೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಈ ಸಂಸ್ಥೆ ಅಧ್ಯಕ್ಷ ರಾಜು ಪೂಜಾರ್ ಅವರಿಗೆ ಈ ಭಾಗದ ಜನರ ಪರವಾಗಿ ಅವರಿಗೆ ವಿಶೇಷವಾದ ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ನಿವೃತ್ತ ಉಪನ್ಯಾಸಕ ಜನಾರ್ದನ್ ಮರವಂತೆ ಶುಭಾಂಶ ನೀಡಿದರು. ಈ ಎರಡು ದೃಶ್ಯಗಳು ನನ್ನ ಕಣ್ಣು ಮುಂದೆ ಸಮಾನಾಂತರವಾಗಿ ಬೆಳವಣಿಗೆ ಕಂಡಿದೆ. ಒಂದು ಕಡೆ ಸಂಸ್ಥೆ ಬೆಳೆದಿದೆ, ಇನ್ನೊಂದು ಕಡೆ ಅದರ ನೇತೃತ್ವವನ್ನು ವಹಿಸಿದಂಥ ರಾಜು ಪೂಜಾರು ಬೆಳೆದು ಬಂದಿದೆ. ಇದೆರಡು ನನಗೆ ತುಂಬ ಸಂತೋಷವನ್ನು ಕೊಡ್ತದೆ. ಒಂದು ನನ್ನ ಊರಿನ ಸಂಸ್ಥೆ ಅಂತ ಹೇಳೋದು ಒಂದಾದರೆ, ಇನ್ನೊಂದು ನನ್ನ ಆತ್ಮೀಯ ರಾಮ್ ಪೂಜಾರರ ಮಗ ಒಂದು 2 ವರ್ಷ ನನ್ನಿಂದ ಪಾಠ ಹೇಳಿಸಿಕೊಂಡಂಥ ವಿದ್ಯಾರ್ಥಿ, ಆತ್ಮೀಯ ಕಿರಿಯ ಸ್ನೇಹಿತ. ಈ ಎರಡೂ ಬೆಳವಣಿಗೆ ನನಗೆ ತುಂಬ ಸಂತೋಷವನ್ನು ಕೊಡ್ತದೆ. ಈ ಎರಡೂ ನಾನು ಮೊದಲೇ ಹೇಳಿದ ಹಾಗೆ ಸಮಾನಾಂತರವಾಗಿ ಅದು ಬೆಳೆದು ಬಂದು ಇವತ್ತು ಈ ಸ್ಥಿತಿಗೆ ಬಂದು ತಲುಪಿದೆ. ಉಡುಪಿ ಜಿಲ್ಲಾ ಸಹಕಾರಿ ಸಂಘದ ಅಧ್ಯಕ್ಷ ಇಂದ್ರಾಳಿ ಜಯಕರ್ ಶೆಟ್ಟಿ, ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಮೊಳಹಳ್ಳಿ ಮಹೇಶ್ ಹೆಗ್ಡೆ, ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕ ಅರುಣ್ ಕುಮಾರ್ ಎಸ್ವಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಸಂಘದ ಅಭಿವೃದ್ಧಿಗೆ ಸಹಕರಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಡಾ ಎನ್ ರಾಜೇಂದ್ರ ಕುಮಾರ್ ಅವರನ್ನ ಸನ್ಮಾನಿಸಲಾಯಿತು. ನಿವೃತ್ತ ಉಪನ್ಯಾಸಕ ಜನಾರ್ದನ್ ಮರವಂತೆ ಸಾಹಿತ್ಯದ ಡಾ ರಾಜೇಂದ್ರ ಕುಮಾರ್ ಅವರ ಪರಿಚಯವನ್ನ ಯಕ್ಷಗಾನ ದಾಟಿಯಲ್ಲಿ ಪ್ರಸ್ತುತಪಡಿಸಿದ್ದು ಸಮಾರಂಭದಲ್ಲಿ ಗಮನ ಸೆಳೆಯಿತು. ಸಂಘದ ಯಶಸ್ಸಿಗೆ ಕಾರಣೀಕರ್ತರಾದ ಮಾಜಿ ಅಧ್ಯಕ್ಷರುಗಳನ್ನು ಗೌರವಿಸಲಾಯಿತು. ವಿವಿಧ ಸಹಕಾರಿ ಸಂಘಗಳ ಅಧ್ಯಕ್ಷರು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳನ್ನು ಗೌರವಿಸಲಾಯಿತು. ಸಂಸ್ಥೆಯ ಬೆಳವಣಿಗೆಯಲ್ಲಿ ಬಹುಮುಖ್ಯ ಪಾತ್ರ ನಿರ್ವಹಿಸಿದ ಎಸ್ ರಾಜು ಪೂಜಾರಿ ಅವರನ್ನ ಊರ ಗ್ರಾಮಸ್ಥರು ಸನ್ಮಾನಿಸಿದ್ರು. ಅಧ್ಯಕ್ಷ ಎಸ್ ರಾಜು ಪೂಜಾರಿ ಪ್ರಸ್ತಾಪಿಸಿ ಸ್ವಾಗತಿಸಿದ್ರು. ನಿರ್ದೇಶಕ ವಿನಯ್ ರಾವ್ ಧನ್ಯವಾದವಿದ್ರು. ಪತ್ರಕರ್ತ ಸುಬ್ರಹ್ಮಣ್ಯ ಪಡುಕೋಣೆ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಸಮಾರೋಪ ಸಮಾರಂಭದಲ್ಲಿ ಬಂದ ಅತಿಥಿಗಳು, ಸಿಬ್ಬಂದಿಗಳು ಹಾಗೂ ಊರ ಗ್ರಾಮಸ್ಥರು ಕೋವಿಡ್ ನಿಯಮಾವಳಿಯನ್ನ ಪಾಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕ್ಯಾಮರಾ ಪರ್ಸನ್ ಶರದ್ ಸಾಲಿಯಾನ್ ಜೊತೆ ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.